ಕಾಪು ರಾಷ್ಟ್ರೀಯ ಹೆದ್ದಾರಿಯ ನಡುವಿನ ಡಿವೈಡರ್ನಲ್ಲಿ ಕಳೆದ 4 ದಿನಗಳಿಂದ ರಾತ್ರಿ ಹಗಲು ಮಲಗಿದ್ದ ಮನೋರೋಗಿ ಅಪರಿಚಿತ ಮಹಿಳೆಯನ್ನ ವಿಶ್ವಶೆಟ್ಟಿ ಅಬ್ಬಲಪಾಡಿ ಅವರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಮಹಿಳೆಯು ಸ್ನಾನ ಮಾಡದೆ ದುರ್ವಾಸನೆ ಬೀರುತ್ತಿದ್ದು, ರಸ್ತೆ ನಡುವೆ ಬಿಸುಡು ಬಿಸಿಲಿನಲ್ಲಿ ಮಲಗಿದ್ದ ಮಹಿಳೆಯ ಪರಿಸ್ಥಿತಿ ನೋಡಿದ ಸಾರ್ವಜನಿಕರೊಬ್ಬರು ರಕ್ಷಣೆಗಾಗಿ ವಿಶ್ವಶೆಟ್ಟಿ ಅವರನ್ನು ವಿನಂತಿಸಿಕೊಂಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸಮಾಜ ಸೇವಕ ವಿಶ್ವಶೆಟ್ಟಿ ಅವರು ರಕ್ಷಣೆಗಾಗಿ ಮಹಿಳಾ ಇಲಾಖೆಯ ಸಿಬ್ಬಂದಿಯು ದೊರೆಯದೇ ಇದ್ದಿದ್ದರಿಂದ ಕಿದಿಯೂರು ಐರನ್ ಅಂದಾದ್ರೆ ಹಾಗೂ ಕಾಪು ಪೊಲೀಸರ ಸಹಾಯ ಪಡೆದು ರಕ್ಷಣೆಗೆ ಮುಂದಾಗಿದ್ದಾರೆ. ರಕ್ಷಣೆ ಸಮಯದಲ್ಲಿ ಮಹಿಳೆಯು ಗಲಾಟೆ ಮಾಡುವುದರ ಜೊತೆಗೆ ಹಲ್ಲೆಗೆ ಮುಂದಾಗಿದ್ದು, ಬಹಳ ಸಮಯದ ಹೋರಾಟದ ಬಳಿಕ ಮಹಿಳೆಯನ್ನ ವಶಕ್ಕೆ ಪಡೆದು ವಿಶ್ವಶೆಟ್ಟಿ ಅವರು ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಮಹಿಳೆಯ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದ ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲಪಾಡಿ ಅವರಿಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ.